ಮಂಗಳವಾರ ರಾತ್ರಿ ಗಡಿಯಾರದ ಸಣ್ಣ ಮುಳ್ಳು ಹಾಗೂ ದೊಡ್ಡ ಮುಳ್ಳುಗಳೆರಡು ಅಂಕಿ 12ರಲ್ಲಿ ಒಂದಾಗುತ್ತಿದ್ದಂತೆ ನಗರದೆಲ್ಲೆಡೆ ಕೇಕೆಯ ಸದ್ದು ಮುಗಿಲು ಮುಟ್ಟಿತ್ತು. ಹೊಸ ವರ್ಷದ ಶುಭಾಶಯ ಕೋರುತ್ತಲೇ 2025ನೇ ಇಸವಿ ಮೊದಲ ಕ್ಷಣವನ್ನ ಜನರು ಸಡಗರದಿಂದ ಬರಮಾಡಿಕೊಂಡರು. ಹೊಸ ವರ್ಷವನ್ನ ಹರ್ಷದಿಂದ ಬರಮಾಡಿಕೊಳ್ಳಲು ಮಂಗಳೂರು ಹಾಗೂ ಉಡುಪಿಯ ಜನತೆ ಕಾತರದಿಂದ ಕಾದಿದ್ದರು. ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ, ಪಬ್ಗಳಲ್ಲಿ, ಕಡಲ ಕಿನಾರೆಗಳಲ್ಲಿ ಈ ಸಲುವಾಗಿಯೇ ಆಯೋಜಿಸಿದ್ದ ವಿಶೇಷ ವಿನೋದ ಕೂಟಗಳಲ್ಲಂತೂ ಖುಷಿಯ ಧಾರೆ ಚಿಮ್ಮಿತು. ಹಾಡು, ಕುಣಿತ, ಹಾಸ್ಯ, ಮನಸ್ಸಿಗೆ ಕಚಗುಳಿ ಇಡುವ ಸ್ಪರ್ಧೆಗಳು ಹೊಸ ವರ್ಷಾಚರಣೆಯ ಸಂಭ್ರಮವನ್ನ ಇಮ್ಮಡಿಗೊಳಿಸಿದ್ವು. ಮತ್ತೇರಿಸುವ ಗಾನ, ಮಧುರ ಪಾನ, ಪುಷ್ಕಳ ಭೋಜನ ಹೊಸ ವರ್ಷಕ್ಕೆ ಅಡಿ ಇಡುವ ಗಳಿಗೆಯನ್ನ ಅವಿಸ್ಮರಣೀಯವಾಗಿಸಿತ್ತು. ಆಗಸದೆತ್ತೆರಕ್ಕೆ ನೆಗೆದ ಸುಡುಮದ್ದುಗಳು ರಂಗಿನ ರಂಗವಲ್ಲಿಯನ್ನ ರಚಿಸಿತು. ಮಂಗಳವಾರ ಮುಸ್ಸಂಜೆಯಾಗ್ತಾ ಇದ್ದಂತೆ ಯುವಜನರು ಹೊಸ ವರ್ಷವನ್ನ ಸ್ವಾಗತಿಸಲು ಸಂಭ್ರಮಾಚರಣೆಯನ್ನು ಏರ್ಪಡಿಸಿದ್ದ ಕೂಟಗಳತ್ತ ಮುಖ ಮಾಡಿದ್ರು. ನಗರದ ರಸ್ತೆಗಳು ಕಾರುಗಳಿಂದ ಗೀಜಿಗೂಡಲಾರಂಭಿಸಿತ್ತು. ಕಡಲ ಕಿನಾರೆಗಳ ಬಳಿಯೂ ಸಂಜೆಯಿಂದಲೇ ಜನಜಂಗುಳಿ ಹೆಚ್ಚಿತು. ಅಪಾರ್ಟ್ಮೆಂಟ್ ಸಮುಚ್ಚಯಗಳಲ್ಲಿ ಹಾಗೂ ಮನೆಗಳ ಲಾನ್ಗಳಲ್ಲೂ ಅಕ್ಕಪಕ್ಕದ ನಿವಾಸಿಗಳು ಸೇರಿ ಸಂಭ್ರಮಿಸಿದ್ರು. ವಿವಿಧ ಚರ್ಚ್ಗಳಲ್ಲಿ ಹೊಸ ವರ್ಷಾಚರಣೆ ಪ್ರಯುಕ್ತ ವಿಶೇಷ ಸಾಮೂಹಿಕ ಪ್ರಾರ್ಥನೆ ನೆರವೇರಿತು. ಉಡುಪಿಯಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಾಹನಗಳನ್ನೆಲ್ಲ ತಪಾಸಣೆ ನಡೆಸ್ತಾ ಇದ್ರು.